ಕನ್ಯಾನ ಗ್ರಾಮದಲ್ಲಿ ಆತ್ಮಹತ್ಯೆಗೈದ ಅಪ್ರಾಪ್ತ ಬಾಲಕಿಯ ಮನೆಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಭೇಟಿ ನೀಡಿ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಬಂಧನವಾದ ವ್ಯಕ್ತಿಯ ತಾಯಿಯಿಂದ ಕುಟುಂಬಕ್ಕೆ ಒಂದು ರೀತಿಯ ತೊಂದರೆ ಬಂದಿದೆ. ಆರಕ್ಷಕರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಭೇದಿಸಬೇಕು. ಆತ್ಮಹತ್ಯೆ ಎಂಬಲ್ಲಿಗೆ ಮುಗಿದು ಹೋಗುತ್ತದೆ. ಪ್ರಕರಣವನ್ನು ಸಿಐಡಿಗೆ ನೀಡಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸುವ ಕಾರ್ಯವಾಗಬೇಕು ಎಂದು ಹೇಳಿದರು. ಪ್ರಸ್ತುತ ಆತ್ಮಹತ್ಯಾ ಪ್ರಕರಣದ ವಿಷಯವನ್ನು ನಾವು ಮನೆಗೆ ಬಂದು ಗಮನಿಸಿದಾಗ ನಮಗನ್ನಿಸಿದ್ದು ಇದು ಒಂದು ಕೊಲೆ ಅನ್ನುವುದನ್ನು ಮೇಲ್ನೋಟಕ್ಕೆ ಅವರು ನಮಗೆ ಮಾತಾಡುವಾಗ ಮನೆಯ ತಂದೆ ತಾಯಿ ತಮ್ಮ ಮಾತಾಡುವ ರೀತಿಯಲ್ಲಿ ನಮಗೆ ಕಂಡಾಗ ಅದು ಒಂದು ಕೊಲೆ ಅನ್ನುವಂಥ ರೀತಿಯಲ್ಲಿ ಭಾವಿಸ್ತದೆ. ಹಾಗಿರುವುದರಿಂದ ಈ ಪ್ರಕರಣದಲ್ಲಿ ಯಾವ ಆರೋಪಿಯನ್ನು ಈಗಾಗಲೇ ಅವರು ಪತ್ತೆ ಮಾಡಿದ್ದಾರೆ, ಸ್ತುತ್ಯರ್ಹ ಕಾರ್ಯ ಪತ್ತೆ ಮಾಡಿದ್ದಾರೆ. ಆ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ನಮಗನ್ನಿಸ್ತದೆ ಒಬ್ಬನಿಂದ ಈ ಪ್ರಕರಣ ನಡೆಯಲಿಕ್ಕೆ ಸಾಧ್ಯವಿಲ್ಲ, ಇದರ ಬೆನ್ನ ಹಿಂದೆ ಇನ್ಯಾರೋ ಇರಬಹುದು ಅನ್ನುವಂಥ ಒಂದು ಶಂಕೆ ನಮಗೆ ಅವರ ಮಾತುಕತೆಯನ್ನು ನಾವುಗಳು ಆಡಿದಾಗ ಮತ್ತು ಅವರ ಆ ಮಗುವಿನ ಮನೆಯವರ ಬಗ್ಗೆ ನಾವುಗಳು ಮಾತಾಡಿದಾಗ ಅವರ ಭಾವನೆಗಳನ್ನು ನಾವು ಕಂಡಾಗ ಇದರಲ್ಲಿ ಅವನು ಮಾತ್ರವಲ್ಲ, ಅವನ ಹಿಂದೆ ಯಾರೋ ಇದ್ದಾರೆ ಎನ್ನುವಂಥ ಒಂದು ಗುಮಾನಿ ಬರ್ತಾ ಇದೆ. ಇದಲ್ಲದೆ ಯಾರು ಈಗ ಆ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ ಆ ವ್ಯಕ್ತಿಯ ತಾಯಿಯಿಂದ ಅವರಿಗೆ ಒಂದು ರೀತಿಯ ತೊಂದರೆ ಬಂದಿದೆ ಅನ್ನುವುದನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಥ್ರೆಟ್ ಬಂದಿದೆ ಅನ್ನುವಂತಹ ಸಂಶಯವನ್ನು ಅವರು ವ್ಯಕ್ತಪಡಿಸ್ತಾರೆ, ಅದನ್ನು ಅವರು ಮುಖತ್ತವಾಗಿ ಹೇಳ್ತಾರೆ. ಈ ಎಲ್ಲ ವಿಷಯಗಳಿರುವಾಗ ಮಾನ್ಯ ಆರಕ್ಷಕ ಇಲಾಖೆಯನ್ನು ನಾವು ಗಂಭೀರವಾಗಿ ಈ ಪ್ರಕರಣವನ್ನು ತಾವುಗಳು ಭೇದಿಸಬೇಕು. ಇದು ಕೇವಲ ಇಲ್ಲಿಗೆ ಆತ್ಮಹತ್ಯೆ ಅನ್ನುವಂಥಲ್ಲಿಗೆ ಈ ಪ್ರಕರಣ ಮುಗಿದು ಹೋಗಬಾರದು. ಯಾರು ಅಪರಾಧಿ ಇದ್ದಾನೆ ಅವನಿಗೆ ಸರಿಯಾದ ಕಠಿಣವಾಗಿರತಕ್ಕಂಥ ಶಿಕ್ಷೆ ಪಡೆಯಬೇಕು ಅಂತಲ್ಲ. ಆದರೆ ನಮ್ಮೊಂದು ಆಗ್ರಹ ಇದೆ, ಇದನ್ನು ಸಿಐಡಿಗೆ ಕೊಟ್ಟರೆ, ಈ ಪ್ರಕರಣವನ್ನು ಸಿಐಡಿಗೆ ಕೊಟ್ಟರೆ ಆ ಸಿಐಡಿ ಪ್ರಕರಣವನ್ನು ಭೇದಿಸ್ತದೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೇವೆ, ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಆಗ್ರಹ ಮಾಡ್ತೇವೆ, ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇವೆ. ಅದಕ್ಕೆ ಪೂರಕವಾಗಿರುವಂಥ ದೃಷ್ಟಿಯಲ್ಲಿ ಈ ಭಾಗದ ಶಾಸಕರನ್ನು ಕೂಡ ಆ ದೃಷ್ಟಿಯಿಂದ ನಾವು ಒತ್ತಾಯ ಮಾಡ್ತೇವೆ. ಇದನ್ನು ಸಿಐಡಿಗೆ ಕೊಡುವುದರ ಮೂಲಕ ಈ ತನಿಖೆಯನ್ನು ಭೇದನ ಮಾಡಬೇಕು. ಆ ಮೂಲಕವಾಗಿ ಆ ಕುಟುಂಬಕ್ಕೊಂದು ನ್ಯಾಯ ಸಿಗುವಂತಹ ಒಂದು ಕೆಲಸ ಈ ಮೂಲಕ ಆಗಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದ ಉಲ್ಲಾಸ್ ಕೆಟಿ, ಪ್ರಶಾಂತ್ ಪಂದ್ಯೂಡ್, ಚಿನ್ಮಯ್, ರತ್ನಾಕರ್ ಶೆಟ್ಟಿ, ನರಸಿಂಹ ಮಾಡಿ, ಅಜಿತ್ ಹೊಸಮನೆ, ಪ್ರಶಾಂತ್ ಬಂಟ್ವಾಳ, ರಮೇಶ್, ರಾಜೇಶ್ ನಾಯ್ಕ್, ಶಿವಪ್ರಸಾದ್ ಶೆಟ್ಟಿ ಅನಿಯಾಲಗುತ್ತು, ಅಶ್ವಥ್ ಶೆಟ್ಟಿ ಪಟ್ಲ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ನಾರಾಯಣ ಕೋಚಿಂಗ್ ಸೆಂಟರ್ ಮಂಗಳೂರು. Coaching for IIT, JEE, NEET, Foundation with best ever faculty. 43 years of excellence. 630 plus colleges, schools, centers in 23 states with 6 lakh plus students. One of Asia's largest conglomerates in education. Now Narayana at Mangaluru. Admissions open. Contact Narayana Coaching Center Mangaluru. MJ Lotus Avenue, 2nd floor, Pons Hostel Road, opposite CV Nayak Hall, Mallikate, Kadri, Mangaluru.